ಆಮೇಲೆ ಏನಾಯ್ತು? ಶೂರ್ಪಣಕ್ಕೆ ನಿಂಗೆ ಗೊತ್ತಾ ಹೆಂಗೆ ಗೆಲ್ತವ್ರೆ ಹೇಳಿದಾದ್ರು ಎನ್ನ ಮೂಡು ಪೂರ ಆಫ್ ಆ್ಯಂಡ್ ಕೆಲವು ವೀಡಿಯೋಸ್ ಪೂರ ಉಂಡು ಬಟ್ ಅದು ಮಾತಿರಲ್ಲ ಇನ್ನು ಎಂಕಲ್ನ ಕಾಲೇಜ್ದ ಪ್ರೋಗ್ರಾಮ್ದ 2ನೇ ದಿನ ಇಂಚೈತೆ ಕಾಣೆ ಕಾಣೆನೆ ಪಿದಾಡ್ದ ಪರ್ಫಾರ್ಮೆನ್ಸಸ್ ಪೂರ ತುಯ್ಯರೆ ಇಂಚ ಫ್ರೆಂಡ್ಸ್ ಪೂರ ಒಕ್ಕ ದಿಕ್ಕುವೇರಲ್ಪ ಅಕ್ಲೇನ ನಿಕ್ಲಿಗೆ ತೋಜಾವೆ ಅಂಚನೆ ಕಾಲೇಜ್ ಹಿಡ್ದಾದ ಪೂರ ಆಪ್ನುಂಡ ತೋಜಾವೆ ನಿಕ್ಲಿಗೆ ತೂಲೆ ಲಾಸ್ಟ್ ಎಂಡ್ ಮುಟ್ಟ ತೂಲೆ ಬರ ಪೊರ್ಚಿ ಅವಕ್ಕೆ ತುಂಬು ನನ್ನೆಲ್ಲ ಏನು ಮಾತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾರ ಪ್ಲೀಸ್ ಪೋದು ಸಬ್ಸ್ಕ್ರೈಬ್ ಮನ್ಪುಲೆ ಅಂಚನೆ ಬರೀಟಿತ್ತಿನ ಬೆಲ್ ಐಕನ್ನ ಪ್ರೆಸ್ ಮನ್ಪುಲೆ ಅಂಚನ ಮಾತ್ರ ಯಾನ್ ಪಾಡಿನ ವೀಡಿಯೋಸ್ ನಿಕ್ಲಿಗೆ ಫಸ್ಟ್ ಬರ್ಪುಂಡು ಓಕೆ ಅಂಚನ ಕಾಲೇಜ್ ಇರ್ತಾದ ಪ್ರಾಪ್ನ ತೂಕಾಪಲೆ ಓಪನ್ ಆಯ್ತು ಸಂಚ ತೋಜಿ ಹಾಲು ಹೋಗ್ತಾರೆ ಭತ್ತ ಹಾಯ್ ಹಾಯ್ ಗೊತ್ತೈತಿ ಶೆಟ್ಟಿ ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಸಂಭ್ರಮದ 2ನೇ ದಿನದ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಮನದುಂಬಿ ಸ್ವಾಗತಿಸ್ತಾ ಇದ್ದೀನಿ. ಪ್ರತಿ ಸಲ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಹೆಚ್ಚಾಗಿ ನಮ್ಮೊಂದು ಅಭ್ಯಾಸ ಇದೆ. ಏನ್ ಹೇಳಿ ಶಾಯರಿ ಹೇಳೋದು. ಸೊ ಶಾಯರಿ ಈ ಕಡೆಯಿಂದ ನಾನು ಹೇಳ್ಬೇಕಾದ್ರೆ ನೀವು ಆ ಕಡೆಯಿಂದ ಏನು ಹೇಳ್ಬೇಕಾಗುತ್ತೆ? ರೆಡಿನಾ? ಕಟ್ಟಡ ಎಷ್ಟೇ ದೊಡ್ಡದಾಗಿದ್ರು ಅಡಿಪಾಯ ಗಟ್ಟಿ ಇಲ್ಲದಿದ್ರೆ ಏನ್ರಿ ಉಪಯೋಗ? ಮರ ಎಷ್ಟೇ ಹಿರಿದಾಗಿ ಬೆಳೆದ್ರು ಬೇರು ಗಟ್ಟಿ ಇಲ್ಲ ಅಂದ್ರೆ ಏನ್ರಿ ಉಪಯೋಗ? ನೃತ್ಯದಲ್ಲಿ ಎಷ್ಟೇ ಪ್ರಕಾರಗಳಿದ್ರು ಅಲ್ಲಿ ಜನಪದ ನೃತ್ಯ ಇಲ್ಲದಿದ್ರೆ ಏನ್ರಿ ಉಪಯೋಗ ಅಲ್ವಾ? ನಮ್ಗೆಲ್ಲ ಗೊತ್ತೇ ಇದೆ, ಪ್ರತಿಯೊಂದು ನೃತ್ಯಗಾರ ಹೇಳೋ ಮಾತು ಒಂದೇ ಒಂದು, ಯಾವುದೇ ರೀತಿಯ ಒತ್ತಡ ಇದ್ರು ನೃತ್ಯದ ಮೂಲಕ ಅದನ್ನೆಲ್ಲ ನಾವು ನಿವಾರಿಸ್ಕೊಳ್ಬಹುದು ಅಂತ. ಆದ್ರೆ ಹಿಂದಿನ ಕಾಲದಲ್ಲಿ ಹಿಪ್ ಹಾಪ್ ಇರಲಿಲ್ಲ, ಸಾಲ್ಸನೂ ಇರಲಿಲ್ಲ. ಆಗ ಇದ್ದಿದ್ದು ಒಂದೇ ಒಂದು ನಮ್ಮ ಜನಪದ ನೃತ್ಯ.
ಬಿದ್ದ ಗೆಲ್ತವ್ರೆ ಏಳದಾದ್ರು ದಿಲ್ಲಿನಾಗ ಬರ್ತಾರಲ್ಲ ಕಾಲ್ ಸೇರಿದ್ರು ಅತ್ತೆಗೊಂದು ಕಾಲಾಡು ಸಂತೆಗೊಂದು ಕಾಲಾಡು ನಂಗು ಹೊಟ್ಟೆ ಕಾಲ ಬಸದು ಮಾರಿ ಕಣ್ಣು ಹೋರಿ ಮ್ಯಾಗೆ ಕಣ್ಣು ಹೋರಿ ಮ್ಯಾಗೆ ಆ ಸಸ್ಪೆಂಡ್ ಆಗಿರೋ 6 ಜನ ನೀವೇನಾ? ಜೀವನ ನಮ್ಮದಲ್ಲ ಖಾಲಿ ಬಾರಿಗೆ ಪರಾರಿ ಆಗುವ ಕೋರನಲ್ಲ ಖಾಲಿ ಬೇರೇನು ಕಾಣಲಾಗಿದೆ ಆಮೇಲೆ ಏನಾಯ್ತು ಹುಡುಗಿ ಬಂದು ನಾನು ನಿನ್ನ ದೋಸ್ತು ಅಂದ್ರೆ ಸುತ್ತವಾಗಿ ಗೊತ್ತಿದೆ ಇತ್ತೆ ಬತ್ತ ರೂಮಿಗೆ ಪ್ರೋಗ್ರಾಮ್ ಪೂರ ಮುಗಿನಿ ನಿತ್ತ ನನ್ನ ಎಲ್ಲೇ ಉಂಡು ಅಂಚ ಮಸ್ತ್ ಇಟ್ಟಿತ್ತು ಪ್ರೋಗ್ರಾಮ್ ಪೂರ ಕಾಂಪಿಟೇಷನ್ಸ್ ಪೂರ ಮಸ್ತ್ ಇಟ್ಟಿತ್ತು ಬೊಕ್ಕ ಈವ್ನಿಂಗ್ ಕಲ್ಚರಲ್ ಈವ್ನಿಂಗ್ ಇತ್ತು ಅವೆಲ್ಲ ಮಸ್ತ್ ಇಟ್ಟಿತ್ತು ಬಟ್ ಎಲ್ಲ ಮೂಡ್ ಆಫ್ ಆದಿತ್ತು ತಾಯಿ ಪಂಡ ನಾನು ಆಲ್ಮೋಸ್ಟ್ ಪೂರ ಪರ್ಫಾರ್ಮೆನ್ಸ್ ಅಷ್ಟೆಲ್ಲ ವೀಡಿಯೋ ಮಲ್ದೆ
ಬಟ್ ಎನ್ನ ಮೊಬೈಲ್ದು ಇಂಟರ್ನಲ್ ಸ್ಟೋರೇಜ್ ಕಮ್ಮಿ ಇತ್ತು ಅಂಚ ದಾದಾನ್ ಪಂಡ ಇಂಕ್ ನೋಟಿಫಿಕೇಶನ್ ಬರ್ತದೆ ಇಂಟರ್ನಲ್ ಸ್ಟೋರೇಜ್ ಕಮ್ಮಿ ಉಂಡು ಬಂದು. ಸೊ ಯಾನ್ ದಾದ ಬಂದೆ ತುಂಬಂತನ ವೀಡಿಯೋಸ್ ಪೂರ SD ಕಾರ್ಡಿಗೆ ಮೂವ್ ಮಲ್ತೆ. ಸೊ ಅಂಚ ಇತ್ತೆ SD ಕಾರ್ಡ್ ಮೂವ್ ಮಲ್ತಿನ ವೀಡಿಯೋಸ್ ಪ್ಲೇ ಆಗುದಿಜ್ಜಿ ದಾದನ್ ಗೊತ್ತಿಜ್ಜಿ ಅಂಚ ದಾದ ಮನ್ಪುನಂದು ಗೊತ್ತಾಗಿದ್ವಿ ಫುಲ್ ಮೂಡ್ ಆಫ್ ಆಂಡೆನ್ನ ಪಂಡ ಕೆಲವು ಪರ್ಫಾರ್ಮೆನ್ಸಸ್ದ ಪೂರ ವೀಡಿಯೋ ಉಂಡು ಅಂಡ ಎಡ್ಡೆ ಪರ್ಫಾರ್ಮೆನ್ಸಸ್ದ ವೀಡಿಯೋ ಪೂರ ಮಿಸ್ ಆಗ್ತಾನೆ. ತುಂಬ ಪೂರ ವೀಡಿಯೋಸ್ ಮನ್ಪುನಾಗ ಕ್ಯಾಮರಾ ಡೈರೆಕ್ಟ್ SD ಕಾರ್ಡಲ್ಲೇ ಸೇವ್ ಆದಿತ್ತಂಡು ನೈನಿ ಪಂಡ ಎನ್ನ ಮೊಬೈಲ್ ರೀಸೆಟ್ ಆದ ಪೂರ ಸೆಟ್ಟಿಂಗ್ಸ್ ಪೂರ ಚೇಂಜ್ ಆದಿತ್ತಂಡು ಅಂಚ ಇಂಕ್ ಮರದ್ ಪೋದಿತ್ತು ಇಂಟರ್ನಲ್ ಸ್ಟೋರೇಜ್ ಇತ್ತು SD ಕಾರ್ಡಿಗೆ ಚೇಂಜ್ ಮನ್ಪರೆ. ಬಟ್ ಇತ್ತೆ ದಾದ ಮನ್ಪುನಂದು ಗೊತ್ತಾಗುದಿಲ್ಲ ಅಂಡ ಏನಡೆ ಇತ್ತನಾಥ ಪರ್ಫಾರ್ಮೆನ್ಸಸ್ದ ವೀಡಿಯೋಸ್ ಪೂರ ಅನ್ನ ಪಾಡುವೆ ವೀಡಿಯೋಸ್ ಪೂರ ತೂಲೆ ನಿಕ್ಕಲವೇನು ಪೂರ. ಸೊ ಇನ್ನಿತ ಬ್ಲಾಗನ್ನು ಯಾನ್ ಇಡಿಗೆ ಎಂಡ್ ಮಂತೊಂದುಲ್ಲೆ. ಈ ವಿಡಿಯೋ ಇಷ್ಟ ಅಂಡ ಲೈಕ್ ಮನ್ಪುಲೆ, ಶೇರ್ ಮನ್ಪುಲೆ, ಸಬ್ಸ್ಕ್ರೈಬ್ ಮನ್ಪುಲೆ. ನೆಕ್ಸ್ಟ್ ಬ್ಲಾಗ್ ಇರ್ತಿಕ್ವೆ. ಅಲ್ಲ ಬಿಟ್ಟ ಬಾಯ್.